ಇಲ್ಲಿ ಯಾರು ತಮ್ಮ ತಮ್ಮ ಸ್ವಾರ್ಥದ ಬೇಲೆ ಬೇಯಿಸಬೇಡ ಅಂತ ಅನ್ನೋದು. ಯತ್ನಾಳ್ ಬಂದಿದ್ರು. ಬರಬೇಕಾದ್ರೆ ಯಾರಿಗೆ ಫೋನ್ ಮಾಡಿ ಬಂದ್ರು, ಯಾತಕ್ಕೆ ಫೋನ್ ಮಾಡಿ, ಅದೆಲ್ಲ ಅವಶ್ಯಕತೆ ಇಲ್ಲ ಅಂತ ಅನ್ನೋದು. ನಂಗೂ ಫೋನ್ ಮಾಡಿದ್ರು ಅವರು. ಇಲ್ಲಿ ಎಲ್ಲ ಒಂದು ಕಡೆ ಸ್ವಂತ ಸ್ವಾರ್ಥ ನಂಗೆ ಕಾಣ್ತದೆ. ಪೊಲೀಸರ ಮೇಲೆ ಕಠಿಣ ಕ್ರಮ ಆಗಬೇಕು ನಾವೆಲ್ಲ ಒತ್ತಾಯ ಇತ್ತು. ಏನು ಇಂಡಿಪೆಂಡೆಂಟ್ ಅರುಣ್ ಕುಮಾರ್ ಪುತ್ರಿ ಇರ್ಬೋದು, ಅವ್ರ ನಾಯಕ ಅವ್ರು ಎಂತ ಮಾಡ್ಬೇಕಂದ್ರೆ ಕಾರ್ಯಕರ್ತರನ್ನ ಈ ರೀತಿ ತಪ್ಪು ದಾರಿ ಕೊಂಡೋಗ್ಬಾರ್ದು. ನಾಯಕರು ಎಲ್ಲರ ಪರವಾಗಿ ಬರುವಾಗ ಇವ್ರಿಗೆ ಹೋಗ್ಲಿ ಅಂದ್ರೆ ಬೀಗ ಹಾಕಿ ದೂಡುವಂಥದ್ದು. ನಮ್ಮ ಅಜಿತ್ ಜಾಗರಣೆ ಕಾರ್ಯಕರ್ತ ಸುಮ್ಮನೆ ಅವನನ್ನು ದೂಡುವಂಥದ್ದು ಕೆಲಸ ಮಾಡಿದ್ರೆ ಅದು ತಪ್ಪು ಅಂತ ಅನ್ನೋದು. ಕಾರ್ಯಕರ್ತರು ಫ್ಲೆಕ್ಸ್ ಅನ್ನ ಹಾಕಿದ್ದಾರೆ, ಅದಕ್ಕೆ ಚಪ್ಪಲಿ ಹಾರ ಹಾಕಿದ್ದಾರೆ. ನಾವೇನ್ ಮಾಡ್ಬೇಕಂದ್ರೆ ರಾಜಕಾರಣಿಗೆ ಅದನ್ನ ಅಂದ್ರೆ ನಮ್ಮ ನಾಯಕರು ಕೂಡ ಇರ್ಬೋದು, ಅದನ್ನ ಒಂದು ದೊಡ್ಡ ವಿಚಾರ ಮಾಡಿದ್ರೆ ಅಲ್ಲೇ ಮುಗಿಸ್ಬೋಯ್ತು. ಏನೋ ಒಂದು ಇದ್ರಲ್ಲಿ ಅದು ಬೇರೆ ರೀತಿಗೆ ಹೋಯ್ತು ಅದು. ಪ್ರತಿಭಟನೆ ಮಾಡಿದ ನಂತರ ಇವರು ಅರೆಸ್ಟ್ ಆದ ನಂತರ ಪೊಲೀಸ್ನವ್ರು ಹೊಡೆದದು. ಅಧಿಕಾರಿ ಒಬ್ಬ ಅವ ಒಂದು ಟ್ರೈನಿಂಗ್ ಪಡೆದೇ ಬಂದಿರ್ತಾನೆ, ಈ ರೀತಿ ಹೊಡಿಲಿಕ್ಕೆ ಇವರು ಹೊಡೆದಿದ್ದಾರೆ ಇಲ್ಲಲ್ಲ. ಪೊಲೀಸ್ನ ಹೊಡೆದ ತಪ್ಪು, ಅದಕ್ಕೋಸ್ಕರ ಪೊಲೀಸ್ನವರೇ ಅದಕ್ಕೆ ತಲೆದಂಡ ಆಗ್ಬೇಕು. ಪುತ್ತೂರಿನಲ್ಲಿ ನಡೆದಿರುವಂತಹ ಈ ಘಟನೆಯ ಬಗ್ಗೆ ಎಲ್ಲರೂ ಕೂಡ ತಮ್ಮ ತಮ್ಮ ಒಂದು ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಬಿಜೆಪಿ ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯರಾಗಿರುವಂತಹ ಕಿಶೋರ್ ಬೊಟ್ಯಾಡಿ ಅವರಿದ್ದಾರೆ. ಅವ್ರ ಜೊತೆ ಮಾತನಾಡಿಕೊಳ್ಳೋಣ. ಏನ್ ಹೇಳ್ತಾರೆ ಒಟ್ಟಾರೆ ಘಟನೆಗಳ ಬಗ್ಗೆ ಅನ್ನುವಂಥ. ನಮಸ್ತೆ. ಯಾವಾಗ ಘಟನೆ ನಡೆಯುತ್ತೆ ಅದೇ ದಿವಸ ಸಂಜೆ ನಾವು ಬಂದಿದ್ದೇವೆ. ಇಡೀ ಬಿಜೆಪಿಯ ಟೀಮ್ ಇಲ್ಲಿ ಉಂಟು. ನನ್ನ ಜೊತೆಗೆ ಎಲ್ಲ ನಮ್ಮ ಕಾರ್ಯಕರ್ತರು ಪ್ರಮುಖರ ಜೊತೆಗಿತ್ತು. ಕಾರ್ಯಕರ್ತರ ಯಾರಿಗೆ ಅವಿನಾಶ್ ಗುರುಪ್ರಸಾದ್ ಏನು ನೋವಾಗಿದೆ, ಸಂಘದ ಕಾರ್ಯಕರ್ತರು, ಅವರಿಗೆ ಆದ ನೋವು ನಮ್ಮೆಲ್ಲರ ನೋವು ಅಂತ ಇಲ್ಲಿ ಅವ್ರ ಜೊತೆನೇ ಇದ್ದೇವೆ. ಅವ್ರ ಮನೆಗೆ ಹೋಗಿದ್ದೇವೆ. ನಿನ್ನೆ ವಜ್ರಿ ಸ್ವಾಮೀಜಿಯವರು ಬಂದಿದ್ರು. ಆಮೇಲೆ ಎಲ್ಲ ಪ್ರಮುಖರು ಬಂದವರಿಗೆ ಏನು ನೋವಾಗಿದೆ, ಆ ನೋವು ನಮ್ಮೆಲ್ಲರ ನೋವು ಅಂತ ಅವರಿಗೆ ಸಾಂತ್ವನ ಹೇಳುವ ಜೊತೆಗೆ ಅದರ ಜೊತೆಗೆ ಅವ್ರ ಮನೆಗೆ ಹೋಗಿ ಧೈರ್ಯವನ್ನು ತುಂಬಿಸುವ ಕೆಲಸ ಮಾಡಿದ್ದೇವೆ. ಇಲ್ಲಿ ಯಾವುದೇ ರಾಜಕೀಯ ದುರುದ್ದೇಶ ಇಲ್ಲ. ನಮ್ಮ ಕಾರ್ಯಕರ್ತರಿಗೆ ಆದ ನೋವು ನಮ್ಮ ನೋವು. ಯಾವತ್ತು ಕಳೆದ 30 ವರ್ಷ ನಾನು ಕೂಡ ಸಂಘದ ಒಬ್ಬ ಸ್ವಯಂ ಸೇವಕನಾಗಿ, ಪಕ್ಷದ ಅನ್ಯಾನ್ಯ ಜವಾಬ್ದಾರಿ ಭಜನಾ ವಿಭಾಗ ಸಂಚಾಲಕನಾಗಿ, ABVP ತಾಲೂಕು ಪ್ರಮುಖನಾಗಿ ಕೆಲಸ ಮಾಡಿದ ಕಾರಣಕ್ಕೋಸ್ಕರ ನಂಗೊಂದು ಶಿಸ್ತು ಅಂತ ಉಂಟು. ಆ ಶಿಸ್ತಿನಲ್ಲಿ ಕಾರ್ಯಕರ್ತರ ನೋವನ್ನ, ಅವರ ಅಲಲನ್ನ ನನ್ನ ಸ್ವಂತದ ನೋವು ಅಂತ ಎನಿಸ್ಕೊಂಡು ಕೆಲಸ ಮಾಡಿದ್ದೇನೆ. ಕಾರ್ಯಕರ್ತರಿಗೆ ಅದು ಗೊತ್ತು. ಕಾರ್ಯಕರ್ತರಿಗೆ ಏನು ವಿಚಲಿತ ಇಲ್ಲ. ಅಂದ್ರೆ ಇಡೀ ಇಲ್ಲಿ ಯಾವುದೇ ಗೊಂದಲದ ವಾತಾವರಣ ಕೂಡ ಇಲ್ಲ. ಈಗ ಬೇರೆ ಬೇರೆ ಕಾರಣಕ್ಕೆ ಗೊಂದಲ ಸೃಷ್ಟಿ ಮಾಡುವವರಿಗೆ ನಾನೊಂದು ಮೆಸೇಜ್ ಕೊಡ್ತೇನೆ, ಯಾವುದೇ ರೀತಿ ಗೊಂದಲ ಬೇಡ. ಇಡೀ ಹಿಂದೂ ಸಮಾಜ ಅವ್ರ ಜೊತೆ ಉಂಟು. ಗೊಂದಲ ಯಾರು ಸೃಷ್ಟಿ ಮಾಡ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಆರೋಪ ಪ್ರತ್ಯಾರೋಪಗಳೇ ನಡೀತಾ ಇದೆ ಅನ್ನುವಂಥದ್ದು ನಿಮ್ಮ ಅಲ್ಲ. ಈಗ ನಾನು ಗೊಂದಲ ಯಾಕೆ ಅಂತೇನೆ ಅಂದ್ರೆ, ಈಗ ಇವ್ರು ಬಂದಿದ್ರು, ಯತ್ನಾಳ್ ಬಂದಿದ್ರು. ಬರಬೇಕಾದ್ರೆ ಯಾರಿಗೆ ಫೋನ್ ಮಾಡಿ ಬಂದ್ರು, ಯಾತಕ್ಕೆ ಫೋನ್ ಮಾಡಿ, ಅದೆಲ್ಲ ಅವಶ್ಯಕತೆ ಇಲ್ಲ ಅಂತ ಅನ್ನೋದು. ನಂಗೂ ಫೋನ್ ಮಾಡಿದ್ರು ಅವರು. ಅದನ್ನ ಇಲ್ಲಿ ಪ್ರೂವ್ ಮಾಡೋ ವಿಚಾರ ಅಲ್ಲ. ಯಾವುದೇ ಒಂದು ಪಕ್ಷದ ನಮ್ಮ ಬಿಜೆಪಿಯ MP 2 ಬಾರಿ MP ಆಗಿದ್ರು, ಈ MLA ಆಗಿದ್ದಾರೆ, ಸಚಿವರಾಗಿದ್ರು. ಅವ್ರು ಬಂದಾಗ ಅವರೆಲ್ಲ ನಮ್ಮೆಲ್ಲರ ಪ್ರತಿನಿಧಿಯಾಗಿ ಬರುವಂಥದ್ದು. ಇಲ್ಲಿ ಬಂದು ಪುನಃ ಬಾಗಿಲು ಹಾಕುವಂಥದ್ದು, ಯಾರನ್ನ ತುಳುವುದು ತಲ್ಲುವುದು ನಮ್ಮೊಬ್ಬ ಕಾರ್ಯಕರ್ತನ ನೋವಾಗಿದೆ. ಅದು ಅವಶ್ಯಕತೆ ಇಲ್ಲ ಅಂತ ಅನ್ನೋದು. ಇಲ್ಲಿ ನಾವೆಲ್ಲ ಶಿಸ್ತಿನ ಸಿಪಾಯಿಯಾಗಿ ನಾವು ವರ್ತಿಸಬೇಕು. ಹಿಂದುತ್ವ ಅಂದ ತಕ್ಷಣ ಎಲ್ಲರೂ ಬದುಕುವಂತ ಪದ್ಧತಿ. ಹಿಂದುತ್ವ ಅಂದ್ರೆ ಅದು ಜೀವನ. ಅದಕ್ಕೋಸ್ಕರ ಇಲ್ಲಿ ಯಾರು ತಮ್ಮ ತಮ್ಮ ಸ್ವಾರ್ಥದ ಬೇಲೆ ಬೇಯಿಸಬೇಡ ಅಂತ ಅನ್ನೋದು. ಈಗ ಯಾಕಂದ್ರೆ ನಾನು ಅವ್ರ ಕಾರ್ಯಕರ್ತರ ಪರವಾಗಿದ್ದಾಗ ಇಲ್ಲ ನಮ್ದು ಮಾತ್ರ ಕಾರ್ಯಕರ್ತರು ಇನ್ನೊಬ್ಬ ಅದಲ್ಲ, ಇದು ಹಿಂದೂ ಸಮಾಜದ ಕಾರ್ಯಕರ್ತರು. ಹಿಂದುತ್ವ ಆಗ್ಲೇ ಹೇಳಿದ ಇದೊಂದು ಜೀವನ ಪದ್ಧತಿ. ಎಲ್ಲರಿಗೆ ಬದುಕಲಿಕ್ಕೆ ಉಂಟು. ಎಲ್ಲರ ಪರವಾಗಿ ಯಾರು ಕೂಡ ಹೋಗ್ಬೋದು. ಅದಕ್ಕೆ ನಾವು ಮಾತ್ರ ಮಾತಾಡಬೇಕು, ಬೀಗ ಹಾಕುವುದು, ನಮ್ಮ ಕಾರ್ಯಕರ್ತನ ದೂಡುವಂತ ಇದು ಮಾಡ್ಲೇಬಾರ್ದಂತ ಅನ್ನೋದು. ಇಲ್ಲಿ ಎಲ್ಲ ಒಂದು ಕಡೆ ಸ್ವಂತ ಸ್ವಾರ್ಥ ನಂಗೆ ಕಾಣ್ತದೆ. ಆತರ ಆದಾಗ ಸಮಾಜದ ಸ್ವಾಸ್ಥ್ಯ ಕಲಗ್ತದೆ. ಅದ್ರ ಜೊತೆಗೆ ಎಂತ ಆಗ್ತದೆ, ಒಂದು ರಾಂಗ್ ಮೆಸೇಜ್ ಹೋಗ್ತದೆ. ಇದು ಯಾರಿಗೆ ಶೋಭೆ ತರುವಂತದ್ದಲ್ಲ ಅಂತ ಅನ್ನೋದು. ಇಲ್ಲಿ ನಾನು ದೊಡ್ಡದು ಇನ್ನೊಬ್ಬ ದೊಡ್ಡದಲ್ಲ. ಅಲ್ಲಿ ಕಾರ್ಯಕರ್ತರಿಗೆ ನೋವಾಗಿದೆ, ಏಟಾಗಿದೆ. ಪೊಲೀಸರ ಮೇಲೆ ಕಠಿಣ ಕ್ರಮ ಆಗಬೇಕು ನಾವೆಲ್ಲ ಒತ್ತಾಯ ಇತ್ತು. ಇಡೀ ಬಜರಂಗ ದಳ ಇರ್ಬೋದು, ಜಾಗರಣ ಇರ್ಬೋದು, ವಿಶ್ವ ಹಿಂದೂ ಇರ್ಬೋದು, ಭಾಜಪ ಇರ್ಬೋದು. ಇಲ್ಲಿ ನನ್ಗೆ ಅನಿಸುವಂಥದ್ದು ಎಂತ, ರಾಜಕೀಯ ಚುನಾವಣೆ ಆದ ನಂತರ ನಾವು ಗಲಾಟೆ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಮಾಡ್ಲಿಕ್ಕೆ ಕೆಲವರು ಹುನ್ನಾರ ಮಾಡುವ. ಅದಕ್ಕೆ ಯಾರು ಆ ಪಕ್ಷದ ನಾಯಕರಿದ್ದಾರೆ. ಈಗ ಭಾರತೀಯ ಜನತಾ ಪಕ್ಷ ನಾನು ಇಲ್ಲಿ ಮೊನ್ನೆ ಇಲ್ಲೇ ಇದ್ದೇನೆ. ಅದರ ಜೊತೆಗೆ ಏನು ಇಂಡಿಪೆಂಡೆಂಟ್ ಅರುಣ್ ಕುಮಾರ್ ಪುತ್ರಿ ಇರ್ಬೋದು, ಅವರ ನಾಯಕ ಅವ್ರು ಎಂತ ಮಾಡ್ಬೇಕಂದ್ರೆ ಕಾರ್ಯಕರ್ತರನ್ನ ಈ ರೀತಿ ತಪ್ಪು ದಾರಿ ಕೊಂಡೋಗ್ಬಾರ್ದು. ಯಾರಿಗೂ ನೋಡ್ಲಿಕ್ಕೆ ಅವಾಗ ಈಗ ಯತ್ನಾಳ್ ಬಂದ್ರು, ನಮ್ ಜೊತೆ ಬಂದದ್ದು. ನಾವೇನು ಗಲಾಟೆ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ನಾವೇನ್ ಮಾಡಿದೇವೆ ಅಂದ್ರೆ ದೂರ ನಿಂತು ಶಿಸ್ತನ್ನ ಪಾಲಿಸಿದ್ದೇವೆ. ಅಲ್ಲಿ ನಮ್ಮ ಪ್ರಮುಖರಿದ್ರು, ಪ್ರತಾಪ್ ಸಿಂಗ್ ನಾಯಕರಿದ್ರು, ಬಿಜೆಪಿ ದೊಡ್ಡ ಪ್ರಮುಖರಿದ್ರು. ಅವ್ರಿಗೆ ಅವಕಾಶ ಮಾಡಿ ಕೊಡ್ಬೇಕಲ್ಲ. ಅವ್ರು ಬಂದಾಗ ನಾಯಕರು ಎಲ್ಲರ ಪರವಾಗಿ ಬರುವಾಗ ಇವ್ರಿಗೆ ಹೋಗ್ಲಿ ಅಂದ್ರೆ ಬೀಗ ಹಾಕಿ ದೂಡುವಂಥದ್ದು. ನಮ್ಮ ಅಜಿತ್ ಜಾಗರಣೆ ಕಾರ್ಯಕರ್ತ ಸುಮ್ಮನೆ ಅವನನ್ನು ದೂಡುವಂಥದ್ದು ಕೆಲಸ ಮಾಡಿದ್ರೆ ಅದು ತಪ್ಪು ಅಂತ ಅನ್ನೋದು. ಈ ರೀತಿ ನಾವು ಯಾವ ಪರ್ಪಸ್ಸಿಗೆ ಬಂದಿದೆ ಅದನ್ನ ಬಿಟ್ಟು ಬೇರೆ ರಾಂಗ್ ಮೆಸೇಜ್ ಸಮಾಜಕ್ಕೆ ಹೋಗ್ಬಾರ್ದು ಅನ್ನೋ ವಿನಂತಿಯನ್ನು ಕೂಡ ಮಾಡ್ತೇನೆ. ಅದ್ರ ಜೊತೆಗೆ ಸಮಾಜ ಸ್ವಾಸ್ಥ್ಯ ಕೂಡ ಹಾಳಾಗ್ತದೆ. ಹುಡುಗರು ತಿಕ್ಕಾಡ ಮೇಲೆ ಏನಾಗುತ್ತೆ, ಗಲಾಟೆಗೆ ಒಂದು ಕಾರಣ ಆಗುತ್ತೆ ಅಂತ. ಅದಕ್ಕೋಸ್ಕರ ನಾವು ಅದರಲ್ಲಿ ಶಾಮೀಲ್ ಆಗುದಿಲ್ಲ. ಗಲಾಟೆ ನಮಗೆ ಬೇಡ, ಶಿಸ್ತು ಇರಲಿ. ನಾನು ಮೊನ್ನೆ ಹೇಳಿದ್ದೆ ಇದು ಮಹಾಲಿಂಗೇಶ್ವರನ ಜಾಗ ಅಂತ. ಇಲ್ಲಿ ನಾವು ನಮ್ಮ ಸ್ವಂತ ಸ್ವಾರ್ಥಕ್ಕೋಸ್ಕರ ಇದನ್ನು ಉಪಯೋಗ ಮಾಡೋದು ಬೇಡ ಅಂತ ನನ್ನ ವಿನಂತಿ.
ಹಾಗಿದ್ರೆ ಇಷ್ಟು ಒಗ್ಗಟ್ಟಾಗಿದ್ದಂತ ಇಲ್ಲಿ ಇಂತ ಒಂದು ಸಿಚುವೇಶನ್ ಯಾಕೆ ನಿರ್ಮಾಣ ಆಯ್ತು? ಯಾಕೆ ಹೀಗೆ ಇಂತ ಒಂದು ವಾತಾವರಣ ನಿರ್ಮಾಣ ಆಯ್ತು ಅಂತ ತಾವು ಭಾವಿಸ್ತೀರಿ ಇದನ್ನ? ಈಗ ಕಾರ್ಯಕರ್ತರು ಯಾವುದೋ ಒಂದು ಕಾರಣಕ್ಕೆ ನಿಮ್ಗೆಲ್ಲ ಗೊತ್ತಿರೋ ವಿಚಾರ, ಅದನ್ನ ಇನ್ನು ಅಡಗಿಸ್ಲಿಕ್ಕೆ ಏನಿಲ್ಲ. ಕಾರ್ಯಕರ್ತರು ಫ್ಲೆಕ್ಸ್ ಅನ್ನ ಹಾಕಿದ್ದಾರೆ, ಅದಕ್ಕೆ ಚಪ್ಪಲಿ ಹಾರ ಹಾಕಿದ್ದಾರೆ. ನಾವೇನ್ ಮಾಡ್ಬೇಕಂದ್ರೆ ರಾಜಕಾರಣಿಗಳು ಅದನ್ನ, ಅಂದ್ರೆ ನಮ್ಮ ನಾಯಕರು ಕೂಡ ಇರ್ಬೋದು, ಅದನ್ನ ಒಂದು ದೊಡ್ಡ ವಿಚಾರ ಮಾಡಿದ್ರೆ ಅಲ್ಲೇ ಮುಗಿಸ್ಬೋಯ್ತು. ಏನೋ ಒಂದು ಇದ್ರಲ್ಲಿ ಅದು ಬೇರೆ ರೀತಿಗೆ ಹೋಯ್ತು ಅದು. ಪ್ರತಿಭಟನೆ ಮಾಡಿದ ನಂತರ ಇವರು ಅರೆಸ್ಟ್ ಆದ ನಂತರ ಪೊಲೀಸ್ನವ್ರು ಹೊಡೆದದು. ಈಗ ಈಗ ಇವರು ಆರೋಪ ಮಾಡುವಂಥದ್ದು ನಳಿನ್ ಕುಮಾರ್ ಕಟೀಲ್ ಮಾಡಿಸಿದ್ರು ಅಥವಾ ಡಿ ಸದಾನಂದ ಮಾಡಿಸ್ ಅಲ್ಲ, ಪೊಲೀಸ್ ಅಧಿಕಾರಿ ಕೂಡ ಅವ ಏನಂದ್ರೆ ಅಧಿಕಾರಿ ಒಬ್ಬ ಅವ ಒಂದು ಟ್ರೈನಿಂಗ್ ಪಡೆದೇ ಬಂದಿರ್ತಾನೆ. ಈ ರೀತಿ ಹೊಡಿಲಿಕ್ಕೆ ಇವರು ಹೊಡೆದಿದ್ದಾರೆ ಇಲ್ಲಲ್ಲ, ಪೊಲೀಸ್ನವ್ರದ್ದೇ ತಪ್ಪು. ಅದಕ್ಕೋಸ್ಕರ ಪೊಲೀಸ್ನವರೇ ಅದಕ್ಕೆ ತಲೆದಂಡ ಆಗ್ಬೇಕು. ಅದನ್ನ ಹಿಡ್ಕೊಂಡು ಇಲ್ಲಿ ರಾಜಕೀಯ ಮಾಡೋದು ಬೇಡ ಅಂತ ಅನ್ನೋದು. ಹಿಂದೂ ಕಾರ್ಯಕರ್ತನೂ ಆಗಿದೆ, ಸಂಘದ ಕಾರ್ಯಕರ್ತರವರು, ITC ಆಗಿದೆ, ಜಾಗ ನಿಧಿಗೆ ಜವಾಬ್ದಾರಿ ಇತ್ತು. ಅದಕ್ಕೋಸ್ಕರ ಅವ್ರ ಜೊತೆ ನಾವಿದ್ದೇವೆ. ಆದ್ರೆ ಇದರ ಈ ಪರಿಸ್ಥಿತಿಯ ಲಾಭವನ್ನು ತೆಗೊಳ್ಳಿಕ್ಕೆ ನಾವು ಹೋಗುದು ಬೇಡ. ಪ್ರಾಮಾಣಿಕವಾಗಿ ಇಲ್ಲಿ ಕೆಲಸ ಮಾಡುವ, ಎಲ್ಲರೂ ಜೊತೆ ಸೇರಿ ಕೆಲಸ ಮಾಡುವ, ಮಹಾಲಿಂಗೇಶ್ವರ ಸೇವೆ ಅಂತ ಹೇಳಿ ಕೆಲಸ ಮಾಡುವ, ಒಬ್ಬರಿಗೆ ಒಬ್ಬರು ಕೆಸರಿನ ಚಾಟ ಬೇಡ ಇಲ್ಲಿ. ಅದಕ್ಕೆ ಆ ದೇವರ ಅವಕಾಶ ಕೂಡ ಕೊಡುವುದಿಲ್ಲ. ಇಲ್ಲಿ ತನಕ ಆತರ ಮಾಡಿದ್ರೆ ಎಲ್ರಿಗೂ ಶೋಭೆ ತರೋದು, ಎಲ್ರಿಗೂ ಕಷ್ಟ ಆಗತ್ತೆ. ಅಂದ್ರೆ ಯಾವ ತರ ಅಂದ್ರೆ ಆ ಎದುರುಗಡೆಯಿಂದ ಹುಡುಗಿ ಈ ಕಡೆ ಕೂಡ ಯುವಕರು ಇರ್ತಾರಲ್ಲ, ಅದು ಗಲಾಟೆ ಕಾರಣ ಆಗ್ತದೆ. ಅದಕ್ಕೆ ಸಮಾಜ ಸ್ವಾಸ್ಥ್ಯ ಹಾಳಾಗೋದು ಬೇಡ. ಅದ್ರ ಜೊತೆಗೆ ಎಲ್ಲರೂ ಸಾಮರಸ್ಯದಿಂದ ಬದುಕಬೇಕು. ನಾನನ್ನೋದು ಇಲ್ಲಿ ಅಡ್ಮಿಟ್ ಆಗಿದ್ದಾರೆ ಕಾರ್ಯಕರ್ತರು, ಅವರ ನೋವನ್ನು ಇದು ಮಾಡೋದು ಬಿಟ್ಟು ಇದರಿಂದ ಪ್ರಚಾರ ತಗೊಳ್ಳಿಕ್ಕೆ ನಾವು ಹೊರಟಿದ್ದೇವೆ ಅಂತ ಅನ್ನೋದು ಅದು ಬೇಡ ಅಂತ ಅನ್ನೋದು. ಕಾರ್ಯಕರ್ತರು ಏಟಾಗಿದೆ ಅಷ್ಟು ಜೋರಾಗಿ ಅದರ ಬಗ್ಗೆ ಕಾಳಜಿ ಇಟ್ಕೊಂಡು ಡಾಕ್ಟರ್ ಏನು ಸೇವೆ ಮಾಡೋದನ್ನು ಅದನ್ನ ಫಾಲೋಅಪ್ ಮಾಡೋ ಕೆಲಸ ಮಾಡಬೇಕು. ಅದ್ರ ಜೊತೆಗೆ ಕಾರ್ಯಕರ್ತರ ನೋವಿಗೆ ಸ್ಪಂದಿಸೋ ಜೊತೆಗೆ ನಾವು ಇದನ್ನ ಡ್ರ್ಯಾಗ್ ಮಾಡ್ತಾ ಮಾಡೋ ಪರಿಸ್ಥಿತಿ ಬಂದಿದೆ. ಯಾಕಂದ್ರೆ ಈ ವಿಚಾರ ಇಟ್ಕೊಂಡು ನಾವು ಪ್ರಚಾರಕ್ಕೆ ಹೋಗುದು ಬೇಡ ಅಂದ್ರೆ ಎಲ್ಲರ ಹತ್ರ ವಿನಂತಿ. ಆದ್ರೆ ಇಲ್ಲಿನ ಮಾಜಿ ಶಾಸಕರೇ ಹಿಂದೂಗಳ ವಿರುದ್ಧ ಘೋಷಣೆ ಕೂಗಿದ್ರು, ಅವರು ಬರ್ಲಿಲ್ಲ ಅಥವಾ ರಾಜ್ಯಾಧ್ಯಕ್ಷರು ಬರ್ಲಿಲ್ಲ ಅನ್ನುವಂತ ಬೇಸರವನ್ನು ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಇದಕ್ಕೆ ಏನ್ ಹೇಳ್ತೀರಿ? ಅಂದ್ರೆ ಮಾಜಿ ಶಾಸಕರು ನಿಜವಾಗಿ ಅವರು ಘೋಷಣೆಯನ್ನ ಹಿಂದೂ ವಿರುದ್ಧ ಘೋಷಣೆ ಕೂಗ್ಲಿಲ್ಲ. ಆ ಪೂರ್ತಿ ವಿಡಿಯೋ ತುಣುಕನ್ನು ನೋಡಿ ನಿಮ್ಗೆ ಗೊತ್ತಾಗ್ತದೆ. ಹಿಂದೂ ವಿರೋಧ ಅಂತ ಹೇಳುವಾಗ ಹಿಂದೂಗಳ ಒಂದು ಬಾಯಿ ತಪ್ಪಿ ಆ ಥರ ಬಂದಿದೆ. ಅದನ್ನ ಇದು ಮಾಡಿಕೊಂಡು ಯಾವುದೇ ಕಾರಣಕ್ಕೂ ದಯವಿಟ್ಟು ಯಾರು ಕೂಡ ಮಾಜಿ ಶಾಸಕರು ಹಿಂದೂ ವಿರೋಧಿ ಅಥವಾ ನಮ್ಮ ರಾಜ್ಯಾಧ್ಯಕ್ಷರು ಹಿಂದೂ ವಿರೋಧಿ ಆಗ್ಲಿಕ್ಕೆ ಸಾಧ್ಯತೆ ಉಂಟಾ? ಅವರು ಸಂಘದ ಶಿಸ್ತಿನಲ್ಲಿ ಬದುಕಿದವರು, ಅವರು ಸಂಘದ ಶಿಕ್ಷಣ ಆಗಿದೆ, ಸಂಘದ ಪ್ರಚಾರಕ್ಕಾಗಿದ್ರು, ಮಿಂಚಿನ ಸಂಚಾರ ಮಾಡಿದ್ದಾರೆ ಈ ರಾಜ್ಯದಲ್ಲಿ. ಆದ್ರೆ ವಿಚಾರ ಎಂತಂದ್ರೆ ಇದನ್ನ ಇದು ಮಾಡಿಕೊಂಡು ರಾಜ್ಯಾಧ್ಯಕ್ಷರ ಮೇಲೆ ಗೂಬೆ ಕೂರಿಸುವಂತದ್ದು, ರಾಜ್ಯ ನಾಯಕರ ಮೇಲೆ ಗೂಬೆ ಕೂರಿಸುವಂತದ್ದು ಎಲ್ಲ ನಮ್ಮ ಹಿರಿಯರ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ದಾರೆ. ಅನ್ನೋದು ಏಕವಚನದಲ್ಲಿ ಮಾತಾಡಿದ್ದಾರೆ. ಡಾಕ್ಟರ್ ಪ್ರಭಾಕರ್ ಭಟ್ಕಲಾಡ್ಕ ಇರ್ಬೋದು, ಬೇರೆ ಹಿರಿಯರಿಗೆ ಏಕವಚನ ಮಾತಾಡೋದು ಅವರಿಗೆ ಶೋಭೆ ತರುವುದಿಲ್ಲ. ಈಗ ಅರುಣ್ ಕುಮಾರ್ ಗೊತ್ತಿಲ್ಲ ಅವರು ಹೇಳಿದ್ದಾರೆ, ಎಂತ ಹೇಳಿದ್ದಾರೆ ಅಂದ್ರೆ ಯಾರು ಸಂಘದ ಹಿರಿಯರ BJP ಹಿರಿಯರ ಬಗ್ಗೆ ಮಾತಾಡಬಾರ್ದು. ಅದೇ ಮಾತು ಬರ್ತಾನೆ ಉಂಟು, ಅದು ನಮ್ಮ ಕಡೆಯಿಂದ ಬರುವಂತದಲ್ಲ, ಅದನ್ನ ಇಲ್ಲ ಅಂತ ಅನ್ನೋದು. ನಮ್ಮ ಮಧ್ಯದಲ್ಲಿ ಅಣ್ಣ ತಮ್ಮಂದಿರ ಬದುಕುವ ಯಾವುದೇ ನಾಯಕರ ಬಗ್ಗೆ ಅಪಪ್ರಚಾರ ಬೇಡ, ಕೆಟ್ಟದಾಗಿ ಈ ಪ್ರಭಾಕರ್ ಭಟ್ರ ಬಗ್ಗೆ ರಾಜಾರಾಮ್ ಭಟ್ ಅಂತ ಏನೇನು ಮಾತಾಡ್ತಿದ್ದಾರೆ ಕೆಟ್ಟದೇ. ಅದಂದ್ರೆ ನಾನನ್ನೋದು ಇದು ಅವರೆನಿಸ್ಬೋದು. ಈ ಒಂದು ಸಮಯಕ್ಕೆ ಎಲ್ಲರೂ ಇದನ್ನ ಭಾರಿ ದೊಡ್ಡದಾಗಿ ನೋಡಿಕೊಂಡು ಭಾರಿ ಖುಷಿ ಪಡ್ಬೋದು. ವಿಘ್ನ ಸಂತೋಷಿ ನಿಜವಾಗಿ ಇದರಲ್ಲಿ ಅವರಿಗೆ ಶೋಭೆ ತರುವುದಿಲ್ಲ, ಅವರಿಗೆ ಕೆಟ್ಟ ಹೆಸರು. ಡಾಕ್ಟರ್ಗೆ ಎಂತ ಆಗುದಿಲ್ಲ, ನಳಿನ್ ಕುಮಾರ್ ಕಟೀಲ್ ಅವರಿಗೆ ಎಂತ ಆಗುದು, ಎಷ್ಟು ಬೈದರೂ ಕೂಡ ನೀವು ಗೊತ್ತಿರಬಹುದು. ಎಷ್ಟು ಪೆಟ್ಟು ಬಿದ್ದಷ್ಟು ನಾವು ಇನ್ನೂ ಸಮರ್ಥರಾಗ್ತೀವಿ. ಅದಕ್ಕೋಸ್ಕರ ದಯವಿಟ್ಟು ಇದು ನಿಮ್ಮ ಒಂದು ವೇಳೆ ಈ ತರ ಬೈದ ತಕ್ಷಣ ನಾವು ಮೇಲಕ್ಕೆ ಹೋಗ್ತೇವೆ, ಉಗಿಸ್ಕೊಂಡು ಅವ್ರನ್ನ ಕೆಳಗಡೆ ಹೋಗ್ತಾರೆ, ದಯವಿಟ್ಟು ಎನಿಸೋದು ಬೇಡ. ಇದು ಸಾಮರಸ್ಯವನ್ನು ಕದಡುವ ಕೆಲಸ ಕೂಡ ಮಾಡೋದು ಬೇಡ. ಎಲ್ಲರೂ ಸಾಮರಸ್ಯ ಅಣ್ಣ ತಮ್ಮ ಬದುಕುವ. ಚುನಾವಣೆ ಮುಗ್ದಿದೆ, ಎಲ್ಲ ಆಗಿದೆ, ಯಾರು ವಿನ್ ಆಗ್ಬೇಕಾ ಯಾರು ಸೋಲ್ಬೇಕಿದಾಗಿದೆ. ಅದರ ನಂತರ ಬೇರೆ ಬೇರೆ ಕಾರಣಕ್ಕೆ ಪ್ರಮಾಣಕ್ಕೆ ಕರೆಯುವುದು. ನಾನೊಬ್ಬ ಪಕ್ಷ ನಿಷ್ಠಾವಂತ ಕಾರ್ಯಕರ್ತ, ನಾನೊಬ್ಬ ಆಕಾಂಕ್ಷಿ ಇದ್ದೆ, ನಂಗೆ ಸೀಟ್ ಸಿಗ್ಲಿಲ್ಲ ತಕ್ಷಣಕ್ಕೆ ನಾನು ಪಕ್ಷಕ್ಕೋಸ್ಕರ ದುಡಿಲೇಬೇಕು. ಆದ್ರೆ ಈಗ ಇವತ್ತು ಯಾರೋ ಫೇಸ್ಬುಕ್ ಅಲ್ಲಿ ಬರೆದಾನೆ, ಎಂತ ಬರೆದಾನೆ ಅಂದ್ರೆ ನೀವು ಮುರಳಿ ಭಟ್ಟ ಸಂತಡ್ಕ ಮತ್ತೆ ಕಿಶೋರ್ ಭಟ್ಯಾಡ್ ನೀವಿಬ್ರು ದೇವಸ್ಥಾನಕ್ಕೆ ಬರಬೇಕಂತ, ಅಂದ್ರೆ ನಾವು ಅಶೋಕ್ ರೈಗೆ ಓಟ್ ಹಾಕ್ಬೇಕಂತ ಹೇಳಿದೇವಂತ. ದಯವಿಟ್ಟು ಅಂತ ಒಂದು ಸಾಮಾನ್ಯ ನೀಚ ಕೃತ್ಯಕ್ಕೆ ನೀವು ಹೋಗ್ಬೇಡಿ. ನನ್ನ ಪಕ್ಷ ಅಂದ್ರೆ ನಂಗೆ ತಾಯಿ, ನಾನು ಇಲ್ಲಿ ಕೂಡ ಪ್ರಮಾಣ ಮಾಡ್ಲಿಕ್ಕೆ ರೆಡಿ ಇದ್ದೇನೆ. ಯಾವುದೇ ಕಾರಣಕ್ಕೂ ಪಕ್ಷ ಬಿಟ್ಟಿಲ್ಲ. ನಾ ಸಾಯೋ ತನಕ ನಂಗೆ ಯಾವುದೇ ಜವಾಬ್ದಾರಿ ಸಿಗೋದು ಕೂಡ ನಂದು ಪಕ್ಷ ಇದೆ. ಯಾಕಂದ್ರೆ ನನ್ನ ತಂದೆ ಈ ಭಗವಧ್ವಜ RSS ನಂಗೆ ಇದು ಕಲಿಸಿಕೊಟ್ಟಿದೆ. ಅದಕ್ಕೋಸ್ಕರ ಸಾಯತನಕ ಇದೆ, ಎಲ್ಲೂ ಬೇಕಾದ್ರೆ ಚಾಲೆಂಜ್ ಮಾಡೋದು. ಅಶೋಕ್ ರೈ ನನ್ನ ನೇರ ಇರುವಂತದ್ದು, ನನ್ನ ಫೈಟ್ ಇದ್ದದ್ದು ಕಾಂಗ್ರೆಸ್ ಹತ್ರನೇ, ಕಾಂಗ್ರೆಸ್ ಬಗ್ಗೆ ಮಾತ್ರ. ಮತ್ತೆ ನಾನು ಯಾವತ್ತೂ ಕೂಡ ಈಗಿನ ತನಕ ಯಾವುದೇ ಅರುಣ್ ಕುಮಾರ್ ಪುತ್ತಿಲ್ ಇರ್ಬೋದು, ಅಶೋಕ್ ರೈ ಯಾರನ್ನು ಕೂಡ ನಾನು ದೂಷಿಸಿ ನಾನು ಮಾತಾಡಲಿಲ್ಲ. ಈಗ ಅವರ ಜನವೇ ನಮ್ಮನ್ನ ನಿಲ್ಲಿ ಪ್ರಮಾಣಕ್ಕೆ ಬನ್ನಿ, ನಾನು ಕಾಂಗ್ರೆಸ್ ಓಟು ಹಾಕುವಾಗೆ ಮಾಡಿದ್ದೇನೆ ಅಂತ ಅನ್ನುವಂಥ ವಿಚಾರವನ್ನು ಹೇಳಿದ್ದಾರೆ. ನಿಮ್ಮ ಮಾಧ್ಯಮದ ಮುಖಾಂತರ ನನಗೆ ಮಾತಾಡೋದು ಬೇಡ ಅಂತಿತ್ತು. ನೀವು ಕೇಳಿದಾಗ ಇದನ್ನೆಲ್ಲ ಮಾತಾಡೋದು ಯಾಕೆ ಬರ್ತುಂಟಂದ್ರೆ ದಯವಿಟ್ಟು ಈ ತರ ಅಪಪ್ರಚಾರ ಮಾಡಿಕೊಂಡು ಇನ್ನೊಬ್ಬರ ತೇಜವಾದ ಮಾಡಿಕೊಂಡ್ರೆ ನಮ್ಗೇನು ಲಾಸ್ ಆಗುದಿಲ್ಲ. ನಾವು ಏನು ಸಂಘದ ತತ್ವ ಸಿದ್ಧಾಂತಲೇ ಬದುಕುದು, ಸಾಯುತನಕ್ಕೆ ಹೀಗೆ ಬದುಕುವುದು. ನಾನು ಇನ್ನೊಂದು ಮಾತನ್ನು ಹೇಳಲಿಕ್ಕೆ ಹೇಳಿದೆ, ನಾನು ಎಲ್ಲ ಹೋರಾಟವನ್ನು ಮಾಡಿ ಬಂದೆ. ನನ್ನ ಮೇಲೆ ಕೂಡ ತುಂಬಾ ಕೇಸ್ ಇತ್ತು, ಬಜರಂಗ ದಳ ವಿಭಾಗ ಜವಾಬ್ದಾರಿ ಇತ್ತು ನನಗೆ ಪ್ರಾರಂಭದ ಬಜರಂಗ ದಳದಲ್ಲಿ.
ಆಮೇಲೆ ABVP ತಾಲೂಕು ಪ್ರಮುಖ ಇದ್ದೆ. 2 ಬಾರಿ ಜಿಲ್ಲಾಧ್ಯಕ್ಷ ಯುವ ಮೋರ್ಚಾದ್ದು. ನಂಗೆ ಸಂಘಟನೆ ಎಂತಂದು ಗೊತ್ತು, ಹಿಂದುತ್ವ ಎಂತಂದು ಗೊತ್ತು. ನಂಗೆ ಇನ್ನೊಬ್ಬರ ಹತ್ರ ಪಾಠ ಕಲಿಯುವ ಅವಶ್ಯಕತೆ ಇಲ್ಲ. ಮತ್ತೆ ಪ್ರಮಾಣಕ್ಕೆ ಇಂಥವ್ರ ಹತ್ರ ನಂಗೆ ಪ್ರಮಾಣವರ ಅವಶ್ಯಕತೆ ಇಲ್ಲ. ನನ್ನ ಅಂತ ಸಾಕ್ಷಿ ಅಂತ ಉಂಟು. ಮಹಾಲಿಂಗೇಶ್ವರ ದೇವರು ಆರಾಧ್ಯ ದೈವ. ಅದಕ್ಕೋಸ್ಕರ ನನ್ನ ಪಕ್ಷ ಕೂಡ ನಂಗೆ ದೇವರ ತರಾಣಿ. ಪಕ್ಷಕ್ಕೋಸ್ಕರ ಕೆಲಸ ಮಾಡುವ ಸ್ವಂತ ಸ್ವಾರ್ಥ ಏನೂ ಇಲ್ಲ. ಈಗ ಯತ್ನಾಳ್ ಅವರು ಬಂದಿದ್ರು, ನಿಮ್ಮ ಪಕ್ಷದ ಕಚೇರಿಯಲ್ಲಿ ಸಭೆ ಮಾಡಿದ್ರು, ಎಲ್ಲ ಮರೆತು ಮತ್ತೆ ಒಂದು ಪಕ್ಷವನ್ನು ಸಂಘಟನೆ ಮಾಡೋಣ ಅಂತ ಮಾತನ್ನ ಹೇಳಿದ್ರು. ನೀವು ಕೂಡ ಬಂದಿದ್ರು.